ನಮಸ್ತೆ, ವೆಲ್ಕಮ್ ಟು ಮೈ ಚಾನೆಲ್ ಶ್ರೀತುಳಸಿ ಉಡುಪಿ. ಹರೇ ಶ್ರೀನಿವಾಸ. ಇವತ್ತು ನೋಡಿ ಕೃಷ್ಣನ ವಜ್ರಕವಚ ಅಲಂಕಾರ, ಚಂದ್ರಶಾಲೆಯ ಆಂಜನೇಯ ದೇವರ ಅಲಂಕಾರ ಹಾಗೂ ಭೋಜನಶಾಲೆ ಆಂಜನೇಯ ದೇವರ ಅಲಂಕಾರ ನೋಡ್ಕೊಂಡು ಬನ್ನಿ. ಇವತ್ತು ಶಾರ್ಟ್ಸಲ್ಲಿ ಭೋಜನಶಾಲೆ ದೇವರ ಮಂಗಳಾರತಿ ಕೂಡ ಹಾಕಿದ್ದೆ, ನೀವು ನೋಡಿದ್ರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿಲ್ಲ ಅಂದರೆ ಚಾನಲ್ಗೆ ಹೋಗಿ ನೋಡ್ಕೊಂಡು ಬನ್ನಿ. ಇವತ್ತು ಬೆಳಗ್ಗೆ ನಾನು ಗಂಜಿ ಮಾಡಿದೆ, ಅದನ್ನ ಹೇಗೆ ಎಲ್ಲ ಮಾಡಿದೆ ಅಂತ ನೋಡ್ಕೊಂಡು ಬರೋಣ. ತೆಂಗಿನಕಾಯಿ ಗಂಜಿ ಹಾಗೂ ಪಲ್ಯ, 2 ನಮೂನೆ ಉಪ್ಪಿನಕಾಯಿಗಳು, ಆಮೇಲೆ ಶಿರ ಮಾಡಿದ್ದೆ. ಶಿರ ಅಂದರೆ ಕ್ಷೀರ ಅಂತಲೂ ಹೇಳ್ತಾರೆ ಕೆಲವರು, ಅದನ್ನ ಮಾಡಿದ್ದೆ. ಬಾಳೆಕಾಯಿದ್ದು ಹೂವಿತ್ತು, ಬಾಳೆಕಾಯಿಯನ್ನೆಲ್ಲ ಮಂಗಗಳು ತಿಂದ್ಕೊಂಡು ಹೋಗಿದ್ದು. ಹೂವು ನಿನ್ನೆ ಕೊಯ್ದು ನೋಡಿ, ಆದರೆ ಹೀಗೆ ಸಿಪ್ಪೆ ಬಿಡಿಸ್ತಾ ಹೋಗ್ಬೇಕು. ಅದು ಬ್ರೌನ್ ಸಿಪ್ಪೆ ಇದೆಯಲ್ಲ, ಕಂದು ಬಣ್ಣದ ಸಿಪ್ಪೆ, ಅದನ್ನೆಲ್ಲ ಬಿಡಿಸ್ಬೇಕು ನಾವು. ಆನಂತರ ಅದನ್ನ ಮಧ್ಯೆ ಕಟ್ ಮಾಡಿಕೊಂಡು ಸಿಪ್ಪೆ ಹೋಗುವಷ್ಟು ಅದನ್ನ ತೆಗೀರಿ, ಇಲ್ಲಾಂದರೆ ತುಂಬ ನಾರು ಆಗಿಬಿಡುತ್ತೆ ಅದು. ನೋಡಿ, ತುದಿಯಿಂದ ಪುನಃ ನಾನು ತೆಕ್ಕೊಂಡೆ, ನೀವು ಕಾಣ್ಬೋದು. ಅದನ್ನ ಕಟ್ ಮಾಡಿ ನೀರಲ್ಲಿ ಹಾಕಿಡಿ, ಇಲ್ಲಾಂದರೆ ಅದು ಕಪ್ಪಾಗಿಬಿಡುತ್ತೆ, ಒಗರು ಬಿಟ್ಕೊಳ್ಳುತ್ತೆ, ಸ್ವಲ್ಪ ಕಹಿನೂ ಕಡಿಮೆ ಆಗುತ್ತೆ. ಕಹಿ ಜಾಸ್ತಿ ಏನು ಇರೋದಿಲ್ಲ ಬಾಳೆಕಾಯಿದು ಹೂವಿದ್ದು, ನಾರ್ಮಲಾಗಿರುತ್ತೆ, ತಿನ್ಬೋದು, ಹಾಗಿರುತ್ತೆ. ಅದನ್ನು ಚಿಕ್ಕದಾಗಿ ಹೆಚ್ಚಿಬಿಟ್ಟು ನೀರಲ್ಲಿ ಹಾಕಿ ಎತ್ತಿಟ್ಬಿಡಿ. ನಾನು ಇದು ನಿನ್ನೆನೇ ಮಾಡ್ಕೊಂಡಿದ್ದೆ. ಇವತ್ತು ಸಂಜೆ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ, ಈಗ ಮಾಡ್ತಾಯಿದ್ದೀನಿ. ನೋಡಿ ಇದು ಅನ್ಪಾಲಿಶ್ಡ್ ರೈಸ್. ನಾನು ತುಂಬ ಸಲ ಹೇಳಿದ್ದೆ ನೋಡಿ, ತುಂಬ ಚೆಂದಾಗುತ್ತೆ ಗಂಜಿಗೆ. ಕೃಷ್ಣ ಮಠದಲ್ಲೆಲ್ಲ ಇದನ್ನೇ ಮಾಡ್ತಿದ್ರು ಮುಂಚೆಲ್ಲ, ಈಗ ಜಾಸ್ತಿ ಮಾಡಲ್ಲ, ಬಿಳಿ ಅಕ್ಕಿದ್ದೇ ಮಾಡ್ತಾರೆ. ನಾನು ತುಂಬ ಸಲ ತೋರಿಸ್ಬೇಕು ಅಂದ್ಕೊಂಡೆ, ನಿಮಗೆ ತೋರಿಸ್ಲಿಕ್ಕೆ ಆಗಿರಲಿಲ್ಲ, ಅದಕ್ಕೆ ಇವತ್ತು ತೋರಿಸ್ತಾ ಇದ್ದೀನಿ. ಅದನ್ನ ಎಷ್ಟು ಬೇಕೋ ಅಷ್ಟು ಅಕ್ಕಿ ತಗೊಂಡು ಗಂಜಿ ಮಾಡಲಿಕ್ಕೆ ಬೇಯಕ್ಕೆ ಇಟ್ಬಿಡಿ. ನಾನು 2 ಲೋಟೆಯಷ್ಟು ಹಾಕ್ಕೊಂಡೆ, 2 ವಾಟಿಯಷ್ಟು. ತುಂಬ ಆಗುತ್ತೆ ನೋಡಿ. ಇದರದ್ದು ಗಂಜಿ ಮಾಡಿ ನೋಡಿ, ಕೇಳಿ ನೋಡಿ. ಅನ್ಪಾಲಿಶ್ಡ್ ಕೆಂಪಕ್ಕಿ ಬಳ್ತಿಗೆ ಅಂತ ಕೇಳಿದರೆ ಕೊಡ್ತಾರೆ ಅಂಗಡಿಯಲ್ಲಿ, ನಮಗೆ ಇಲ್ಲಿ ಉಡುಪಿಯಲ್ಲಿ ಸಿಗುತ್ತೆ. ಆನಂತರ ತೆಂಗಿನಕಾಯಿ ಹೆರ್ಕೊಂಡು ಅದರ ಹಾಲು ತೆಗೆದುಕೊಳ್ಳಿ. ನಾನು ಡೀಟೇಲಾಗಿ ತೋರಿಸಿಲ್ಲ, ತುಂಬ ಸಲ ತೋರಿಸಿದ್ದೇನೆ ಅಂತಂದ್ಬಿಟ್ಟು. ನೀರು ಹಾಕಿ 2 ಸಲ ಹಾಲು ತೆಕ್ಕೊಂಡು ಅದಕ್ಕೆ ಗಂಜಿಗೆ ಹಾಕ್ಕೊಳ್ಳಿ. ಮುಂಚೆ ನನಗೆ ತೆಂಗಿನಕಾಯಿ ಹಾಲೆಲ್ಲ ಹಾಕಿದ್ದು ಐಟಮ್ ತಿಂದ್ರೇ ಆಗ್ತಾ ಇರಲಿಲ್ಲ. ಈಗ ನೋಡಿ, ಚಾತುರ್ಮಾಸ್ಯ ವ್ರತ ಸ್ಟಾರ್ಟ್ ಮಾಡಿದ ನಂತರ ನೋಡಿ, ಇದೆಲ್ಲ ನನಗೆ ಏನೂ ಅನಿಸೋದೇ ಇಲ್ಲ, ಅಷ್ಟು ಹೆಲ್ದಿಯಾಗಿದ್ದೀನಿ ಅಂತ ಅನ್ನಿಸ್ತಾ ಇದೆ ನನಗೆ ಇತ್ತೀಚೆಗೆ. ನೋಡಿ, 2 ಸಲ ಹಾಲು ತೆಗೆದಾಯಿತು. ಎಲ್ಲರೂ ಚಾತುರ್ಮಾಸ್ಯ ವ್ರತನ ಮಾಡಿ ತುಂಬ ನೆಮ್ಮದಿಯಾಗಿ ಇರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಿನ ಕಾಲದ ಗಂಟು ನೋವುಗಳು ಅದೆಲ್ಲ ಹೋಗಿಬಿಡುತ್ತೆ. ನಾನು ಇನ್ನೊಂದು ವ್ರತ ಕೂಡ ಮಾಡ್ತಾಯಿದ್ದೀನಿ, ಅದರ ಬಗ್ಗೆ ಇನ್ನೊಂದು ಸಲ ಡೀಟೇಲಾಗಿ ವೀಡಿಯೋ ಮಾಡ್ತೀನಿ. ನೋಡಿ, ತೆಂಗಿನಕಾಯಿ ಹಾಲನ್ನು ಗಂಜಿಗೆ ಹಾಕಿ ಒಂಚೂರು ಕುದಿಯೋಕ್ಕೆ ಬಿಡಿ. ಆನಂತರ ಅರಿಶಿಣದ ಎಲೆ, ನೆಕ್ಸ್ಟ್ ಸ್ವಲ್ಪ ತುಪ್ಪನೂ ಹಾಕಿ, ಅದಕ್ಕೆ 1 ಚಮಚ ತುಪ್ಪ ಹಾಕಿ ಒಂದು ಕುದಿ ಬರಲಿಕ್ಕೆ ಬಿಡಿ. ಆನಂತರ ಆಫ್ ಮಾಡಿ. ಆನಂತರ ನೋಡಿ, ನಾವು ಉಪ್ಪಿನಕಾಯಿನ ಮಾಡೋಣ. ಉಪ್ಪಿನಕಾಯಿ ಯಾವ ಥರ ಮಾಡೋದು ಅಂತಂದ್ಬಿಟ್ಟು, ಬಾಳೆ ದಿಂಡಿ ಇತ್ತು, ಅದೇ ಹೇಳಿದ್ನಲ್ಲ, ಗೊನೆಯೆಲ್ಲ ಮಂಗಗಳು, ಅಂದರೆ ಕಪ್ಪು ಮುಸುಡಿ ಮಂಗಗಳಿದೆ, ಮುಜ್ಜು ಅಂತೀವಿ ನಾವು ತುಳುವಲ್ಲಿ, ಅವೆಲ್ಲ ತಿಂದು ಹೋಗಿದ್ದು. ಅದಕ್ಕೆ ನಿನ್ನೆ ಕೆಲಸದವ್ರು ಬಂದಿದ್ದರು, ಆದ ಕಾರಣ ನಾನು ಅದನ್ನ ಅವ್ರ ಕೈಲಿ ಕಟ್ ಮಾಡಿಸಿ ತೆಗೆದಿಟ್ಕೊಂಡೆ. ನೋಡ್ಬೋದು, ಅದನ್ನ ಕಟ್ ಮಾಡೋ ನಮೂನೆ ನೋಡ್ಕೊಳ್ಳಿ. ಅದನ್ನು ನಾರು ಬರುತ್ತೆ, ಒಂದು ಸ್ವಲ್ಪ ಎಳೆ ಥರ ಬರುತ್ತೆ. ಅದನ್ನ ನೀವು ಬೆರಳಲ್ಲಿ ಸುತ್ತಿ ತೆಗೆದಿಟ್ಕೊಳ್ಳಿ. ಅದನ್ನ ಒಣಗಿಸಿಟ್ರೆ ಬತ್ತಿ ಮಾಡಿದರೆ ದೇವರಿಗೆ ಅದರ ಬತ್ತಿ ತುಂಬ ವಿಶೇಷ ಅಂತ ಹೇಳ್ತಾರೆ. ಅದು ಬತ್ತಿ ಮಾಡಲಿಕ್ಕೆ ಬರುತ್ತೆ, ನಾನು ಇನ್ನೊಂದು ಸಲ ಬೇಕಾದ್ರೆ ವೀಡಿಯೋದಲ್ಲಿ ತೋರಿಸ್ತೀನಿ. ಈಗ ಸ್ಲೈಸ್ ಮಾಡಿಟ್ಕೊಂಡು ಆನಂತರ ಚಿಕ್ಕದಾಗಿ ಹೆಚ್ಚಿಕೊಂಡು ಅದನ್ನ 2 ಪಾಲು ಮಾಡ್ಕೊಳ್ಳಿ. 2 ನಮೂನೆ ಉಪ್ಪಿನಕಾಯಿ ಮಾಡೋಣ ನಾವು ಇವತ್ತು. ನೋಡಿ, ಹೀಗೆ ಕಟ್ ಮಾಡ್ಕೊಂಡು ನೀಟಾಗಿ ನೋಡ್ಕೊಳ್ಳಿ. ಅದರಿಂದ ಸ್ವಲ್ಪ ನಾರು ಥರ ಚಿಕ್ಕ ದಾರ ಥರ ಬಂದಿರುತ್ತೆ, ಅದು ಅಷ್ಟೇ. ಅದು ಮತ್ತು ನಿಮಗೆ ಸಾಂಬಾರು ಅಥವಾ ಪಲ್ಯಕ್ಕೆ ಏನಕ್ಕೆ ಹಾಕಿದ್ರು ಅದು ಬಾಯಿಗೆ ಸಿಕ್ಕಿದ್ರೆ ಚೆಂದಾಗೋದಿಲ್ಲ. ನೋಡಿ, ನೀಟಾಗಿ ಕಟ್ ಮಾಡಿಕೊಂಡು 2 ಪಾಲು ಮಾಡಿಟ್ಕೊಂಡೆ ನಾನು. ಬೇಕಾದಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪಿನಕಾಯಿ. ಇದು ಉಪ್ಪಿನಕಾಯಿ ಮಾತ್ರ ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ, ಜಾಸ್ತಿ ದಿನ ಬಾಳಿಕೆ ಬರೋದಿಲ್ಲ ಇದು. ನೋಡಿ, 2 ಪಾಲು ಮಾಡಿಟ್ಕೊಂಡೆ. ಆನಂತರ ಮಿಕ್ಸರ್ ಜಾರಿಗೆ 1 ಚಮಚೆಯಷ್ಟು ಕಾಳುಮೆಣಸು, ಅರ್ಧ ಚಮಚೆಯಷ್ಟು ಜೀರಿಗೆ, 1 ಚಮಚೆಯಷ್ಟು ಉಪ್ಪು ಹಾಕಿ ಅದನ್ನು ನೀಟಾಗಿ ಪೇಸ್ಟ್ ಮಾಡಿಕೊಂಡೆ ನಾನು. ಪೇಸ್ಟ್ ಮಾಡಿಕೊಂಡು 2 ಈಕ್ವಲ್ ಪಾಲು ಮಾಡಿ, ಆ ಕಡೆ ಬೌಲಿಗೂ ಈ ಕಡೆ ಬೌಲಿಗೂ 2 ಬೌಲಿಗೂ ಹಾಕ್ಕೊಂಡ್ಬಿಡಿ. ಕುದಿಸಿ ಆರಿಸಿದೆ ಬಿಸಿನೀರು ಹಾಕ್ಕೊಳ್ಳಿ. ಯಾವತ್ತು ಉಪ್ಪಿನಕಾಯಿಗೆ ಕುದಿಸಿ ಆರಿಸಿದೆ ಬಿಸಿನೀರೇ ಹಾಕ್ಕೋಬೇಕು. ನೋಡಿ, 2ಕ್ಕೂ ಸ್ವಲ್ಪ ಪಾಲು ಮಾಡಿ ಹಾಕ್ಕೊಂಡು, 1 ಪಾಲಿಗೆ ನಾನು ಹುಳಿ ಮೊಸರು ಇತ್ತು ನನ್ನ ಹತ್ರ, ಅದನ್ನ ಹಾಕ್ಕೊಂಡೆ. ಮಜ್ಜಿಗೆನಾಗುತ್ತೆ, ಮೊಸರು ಆಗುತ್ತೆ. ಆನಂತರ ಇನ್ನೊಂದು ಪಾಲಿಗೆ ನಾನು ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ದೆ, ಉಪ್ಪಿನಕಾಯಿನ ಕೊಚ್ಚಿ ಅದಕ್ಕೆ ಉಪ್ಪು ಹಾಕಿಟ್ಟಿದ್ದೆ. ನೋಡಿ, ನಾನೀಗ ವ್ರತಕ್ಕೆ ಅದನ್ನೇ ಬಳಸ್ತಾ ಇರುವಂಥದ್ದು. ಅದಕ್ಕೂ ಸ್ವಲ್ಪ ಆಗಿದೆ. ಈ ಹುಳಿಗೆ ಒಂದಕ್ಕೆ ಮೊಸರು ಆಯಿತು, ಒಂದಕ್ಕೆ ನಿಮಗೆ ಮಾವಿನಕಾಯಿ ಉಪ್ಪಲ್ಲಿ ಹಾಕಿಟ್ಟಿದ್ದಾಯಿತು.
ನೀಟಾಗಿ ಮಿಕ್ಸ್ ಮಾಡಿ ಆಗೋಗ್ಬಿಡ್ತದೆ ಉಪ್ಪಿನಕಾಯಿ. ಒಂದು ಬರಣಲ್ಲಿ ಹಾಕಿ ನಾನು ಜೋಡಿಸಿಟ್ಕೊಂಡೆ, ನೀವು ನೋಡ್ಬೋದು ಅನಂತರಲ್ಲಿ. ವ್ರತಕ್ಕೆಲ್ಲ ಈ ಉಪ್ಪಿನಕಾಯಿ ಎಲ್ಲ ಬಳಸ್ತೀವಿ ನಾವು. ನೋಡಿ, ಚಿಕ್ಕ ಚಿಕ್ಕ ಒಂದೊಂದು ಲೋಟೆ ಅಷ್ಟೇ ಆಗಿರ್ಬೋದು. ನನಗೆ ಈ ಒಂದು 2 ವಾರ ತಾನೇ, ಆನಂತರ ತುಳಸಿ ಹಬ್ಬದ ನಂತರ ಇದೇನು ಬೇಕಾಗಲ್ಲ, ಅಷ್ಟೋ ತನಕ ಇದನ್ನು ಬಳಸ್ತೀವಿ ಅಷ್ಟೇ. ಈಗ ನೋಡಿ ಶಿರಾ ಮಾಡೋಣ. ವ್ರತದ ಶಿರಾ ಯಾವ ಥರ ಮಾಡೋದು ನೋಡೋಣ. ಒಂದು 2 ಚಮಚ ತುಪ್ಪ ಹಾಕೊಳ್ಳೋದು ದೊಡ್ಡ ಚಮಚಿನಲ್ಲಿ. ಅದಕ್ಕೆ ನಾನು ರವೆ ಹುರಿದಿಟ್ಕೊಂಡಿದ್ದೆ. ಆ್ಯಕ್ಚುಲಿ ದೊಡ್ಡ ರವೆನೇ ಹಾಕೊಳ್ಳೋದು, ನಾನು ಚಿಕ್ಕ ರವೆ ಹಾಕ್ಕೊಳ್ಳೋದೇ ಇಲ್ಲ, ಅದು ಹೆಲ್ತಿಗೆ ಅಷ್ಟು ಒಳ್ಳೆಯದಲ್ಲ. ಫೈಬರ್ ಅಂಶ ಜಾಸ್ತಿ ಇದರಲ್ಲೇ ಇರುವಂಥದ್ದು, ಅದಕ್ಕೆ ನಾನು ಇದನ್ನೇ ಹಾಕೋತೀನಿ. ನೀಟಾಗಿ ತುಪ್ಪದಲ್ಲಿ ಸ್ವಲ್ಪ ಹುರಿಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ತುಪ್ಪದಲ್ಲಿ ಹಾಕಿ ಒಂದು 2 ನಿಮಿಷ ಮಗಚಿದೆ. ನಮಗೆ ಈ ಶಿರಾಕ್ಕೆ ಅಥವಾ ಕೇಸರಿ ಬಾತಿಗೆ ನಾವು ಕೇಸರಿನ ಹಾಕೋಂಗಿಲ್ಲ, ಅದ ಕಾರಣ ಸ್ವಲ್ಪ ಅರಿಶಿಣನೇ ಹಾಕಿದೆ ನಾನು. ಹುರಿಯುವಾಗಲೇ ಹಾಕಿ ಅದರ ಅಡ್ಡ ಸ್ಮೆಲ್ಲೆಲ್ಲ ಹೋಗಿಬಿಡತ್ತೆ. ಆನಂತರ ಒಂದು ಅರ್ಧ ವಾಟಿಯಷ್ಟು ನಾನು ರವೆ ತಗೊಂಡಿದ್ದೆ. 1 ವಾಟಿಯಷ್ಟು ನೀರು ಬೇಕಾಗತ್ತೆ. ಎಷ್ಟು ರವೆ ತಗೋತಾರೆ ಅದು 2 ಪಾಲು ನೀರು ಬೇಕು. ಆನಂತರ ಅದರ ಎಷ್ಟು ರವೆ ತಗೊಂಡಿರ್ತಾರೆ ಅಷ್ಟೇ ಸಕ್ಕರೆನೂ ಹಾಕಬೇಕು. ಮಧ್ಯೆ ಬೇಕಾದ 1 ಚಮಚಷ್ಟು ತುಪ್ಪ ಹಾಕ್ಕೊಳ್ಳಿ. ಮುಚ್ಚಿಟ್ಟು ಬೇಯಿಸಿ ನೀಟಾಗಿ ಬೇಯಲಿ. ನೋಡಿ, ಇದು ಬೆಂದಿದೆ. ಇದಕ್ಕೆ ನಾವೀಗ ಸಕ್ಕರೆ ಹಾಕೋಣ, ಅರ್ಧ ಕಪ್ಪಷ್ಟು. ಎಷ್ಟು ರವೆ ತಗೊಂಡಿದ್ದೀವೋ ಅಷ್ಟೇ. ಸಿಹಿ ಕಡಿಮೆ ಸಾಕು ಅಂದರೆ ಸ್ವಲ್ಪ ಕಡಿಮೆ ತಗೊಳ್ಳಿ. ನೋಡಿ, ನೀಟಾಗಿ ಮಿಕ್ಸ್ ಮಾಡಿ. ಎಷ್ಟು ಮಿಕ್ಸ್ ಮಾಡಬೇಕು ಅಂದರೆ ನೀವು ಇದಕ್ಕೆ ಆ ಸೈಡಿಂದ ನಿಮಗೆ ತುಪ್ಪ ಬಿಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಷ್ಟರ ತನಕ ನೀವು ಅದನ್ನ ಮಿಕ್ಸ್ ಮಾಡಬೇಕು. ಫಸ್ಟಿಗೆ ಸಕ್ಕರೆ ಹಾಕಿದ ತಕ್ಷಣ ಸ್ವಲ್ಪ ನೀರಾಗುತ್ತೆ, ಟೆನ್ಷನ್ ಮಾಡ್ಕೋಬೇಡಿ. ನಾನು ವಿಡಿಯೋನ ಫಾರ್ವರ್ಡಲ್ಲಿ ತೋರಿಸಿರೋದ್ರಿಂದ ನಿಮಗೆ ಫಾಸ್ಟಾಗಿ ಕಾಣ್ತಾ ಇದೆ ಅಷ್ಟೇ. ಅದು ಆಗಿಬಿಡ್ತದ್ದು ಶಿರಾ. ನೆಕ್ಸ್ಟ್ ನೋಡಿ, ಬಾಂಡಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡು ಆ ಬಾಳೆ ಕುಂಡಿಗೆ ಇದೆಯಲ್ಲ, ಅಂದರೆ ಬಾಳೆಕಾಯಿದು ಹೂ ಉಂಟಲ್ಲ, ಅದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಅದನ್ನ ಒಗ್ಗರಣೆ ಹಾಕ್ಕೊಂಡೆ. ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ಅದರಲ್ಲಿ ನೀರಿತ್ತಲ್ಲ ಸ್ವಲ್ಪ ಬೇಯಕ್ಕೆ ಬಿಟ್ಬಿಡಿ. ಆನಂತರ ನಾವಿದಕ್ಕೆ ಮಸಾಲೆ ಹಾಕಬೇಕು. ಮಸಾಲೆಗೆ ನೋಡಿ, ತೆಂಗಿನಕಾಯಿ, ಬೆಲ್ಲ, ಉಪ್ಪು, ನೆಕ್ಸ್ಟ್ ಸ್ವಲ್ಪ ಜೀರಿಗೆ ಪುಡಿ ಬೇಡ ಅಂದರೆ ನೀವು ಅದನ್ನ ಸ್ಕಿಪ್ಪು ಮಾಡ್ಬೋದು. ಬೆಲ್ಲ ಇದಕ್ಕೆ ತುಂಬ ಸೂಟಾಗುತ್ತೆ, ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇದಕ್ಕೆ ಬೆಲ್ಲ. ಹುಳಿ ಅಂಶ ಏನು ಬೇಡ. ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್ ವಿಡಿಯೋ ನೋಡಿ. ಗಂಜಿ, ಶಿರಾ, 2 ನಮೂನೆ ಉಪ್ಪಿನಕಾಯಿ, ಪಲ್ಯ ರೆಡಿ ಆಯಿತು. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಸಬ್ಸ್ಕ್ರೈಬ್ ಮಾಡದೆ ನೋಡಿಬಿಡಿ, ನನ್ನಂತವರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್. Please like, share and subscribe. Thank you for watching.